ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕೆಂಬುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಆದರೆ ತಿರುಪತಿಗೆ ಹೋಗುವುದು ಹಾಗೂ ದರ್ಶನ ಪಡೆಯುವುದು ಅಷ್ಟೊಂದು ಸುಲಭವಲ್ಲ. ಈಗಾಗಲೇ ತಿರುಪತಿಗೆ ಹೋಗಿ ಬಂದಿರುವವರಿಂದ ಸಲಹೆಗಳನ್ನು ಪಡೆಯುವುದು ಅತಿ ಅವಶ್ಯಕ. ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿನ ನೂಕು ನುಗ್ಗುಲ ಮಧ್ಯೆ ದೇವರ ದರ್ಶನ ಸರಿಯಾಗಿ ಆದರೆ ಅವರೇ ಪುಣ್ಯವಂತರು. ಆದರೆ ಇತ್ತೀಚೆಗೆ ತಿರುಪತಿಯಲ್ಲೂ ಕೂಡ ದರ್ಶನ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯ ಮೋಸ ನಡೆಯುತ್ತಿದೆ ಎಂದು ಕೇಳಿ ಬರುತ್ತಿದೆ. ಜೊತೆಗೆ ವಸತಿ ಗೃಹಗಳಲ್ಲಿ ಹಲವಾರು ರೀತಿಯ ಅವ್ಯವಹಾರಗಳು, ಕಳ್ಳತನ ಕೂಡ ಜಾಸ್ತಿ ಆಗುತ್ತಿರುವ ಘಟನೆ ಸುದ್ದಿ ನಾವು ಕೇಳುತ್ತಾನೆ ಇದ್ದೇವೆ. ತಿರುಮಲ ವೆಂಕಟೇಶ್ವರ ದೇವಸ್ಥಾನವು ಆಂಧ್ರ ಪ್ರದೇಶದ ತಿರುಪತಿ ಬಳಿಯ ತಿರುಮಲದ 7ನೇ ಬೆಟ್ಟವಾದಂತಹ ವೆಂಕಟಾದ್ರಿ ಬೆಟ್ಟದಲ್ಲಿ ಸ್ಥಿತವಾಗಿದೆ. ದೇಶದ ಅತ್ಯಂತ ಪೂಜ್ಯ ಹಾಗೂ ಶ್ರೀಮಂತ ದೇವಾಲಯಗಳಲ್ಲಿ ಇದು ಒಂದು ವೇಳೆ ನೀವು ಆಫ್ ಸೀಸನ್, ಹೆಚ್ಚು ಜನಜಂಗುಳಿ ಇಲ್ಲದ ಸೀಸನ್ಗಾಗಿ ಕಾಯುವುದಾದ್ರೆ ಅದು ಅಸಾಧ್ಯದ ಮಾತು. ಯಾಕಂದ್ರೆ ಇಲ್ಲಿ ಯಾವುದೇ ಸೀಸನ್ ಅಲ್ಲಿ ಹೋದರೂ ಜನರು ತುಂಬಿ ತುಳುಕುತ್ತಿರುತ್ತಾರೆ. ಅದರಲ್ಲೂ ಕೆಲವೊಂದು ವಿಶೇಷ ದಿನಗಳಲ್ಲಿ, ಏಕಾದಶಿ, ಬ್ರಹ್ಮೋತ್ಸವದ ಸಂದರ್ಭದಲ್ಲಂತೂ ಹೋದರೂ ನಿಮಗೆ ನಿಂತುಕೊಳ್ಳಲು ಕೂಡ ಜಾಗ ಇರುವುದಿಲ್ಲ. ಅದರಲ್ಲೂ ಸ್ವಲ್ಪ ಜನ ಕಡಿಮೆ ಇರುವಾಗ ಹೋಗಬೇಕೆಂದ್ರೆ ಮಳೆಗಾಲದಲ್ಲಿ ಹೋಗುವ ಒಂದು ಬೆಸ್ಟ್ ಸೀಸನ್ ಆಗಿದೆ. ಆಗಸ್ಟ್ ನಿಂದ ಸೆಪ್ಟೆಂಬರ್ ಅತ್ಯಂತ ಯೋಗ್ಯವಾಗಿರುತ್ತದೆ. ಆಗ ಮಾತ್ರ ನೂಕು ನುಗ್ಗಲು ಸ್ವಲ್ಪ ಕಡಿಮೆ ಇರುತ್ತದೆ. ಇಲ್ಲಿಯ ದರ್ಶನದಲ್ಲಿ ಸಾಮಾನ್ಯ ದರ್ಶನ ಹಾಗೂ ವಿಶೇಷ ದರ್ಶನ ಎಂದು ವಿಂಗಡಿಸಲಾಗಿದೆ. ನೀವು ಸಾಮಾನ್ಯ ದರ್ಶನ ಬಯಸಿದ್ರೆ ನೀವು ಉಚಿತವಾಗಿ ಹೋಗಬಹುದು. ಅದೇ ರೀತಿ ಮೆಟ್ಟಲುಗಳ ಮೂಲಕ ನೀವು ದರ್ಶನವನ್ನು ಪಡೆಯುವುದಾದ್ರೆ ನೇರವಾಗಿ ದೇವರ ದರ್ಶನವನ್ನ ಕೂಡ ಪಡೆಯಬಹುದು. ಆದರೆ ನೀವು ಸಾಮಾನ್ಯ ದರ್ಶನ ಪಡೆಯಲು ಬಯಸಿದರೆ 8 ಗಂಟೆಗಳ ಕಾಲ ಕಾಯಬೇಕಾಗುತ್ತದೆ. ವಿಶೇಷವಾಗಿ ವಾರ್ಯಾಂತ ಹಾಗೂ ಸಾರ್ವಜನಿಕ ರಜಾ ದಿನಗಳಲ್ಲಿ ಇಲ್ಲಿನ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತದೆ. ಇನ್ನು ನೀವು ವಿಶೇಷ ದರ್ಶನ ಪಡೆಯಲು ಬಯಸಿದರೆ ಪ್ರತಿ ವ್ಯಕ್ತಿಗೆ 300 ರಿಂದ 500 ರೂಪಾಯಿ ಟಿಕೆಟ್ ಪಡೆಯಬೇಕು. ನಿಮ್ಮೊಂದಿಗೆ ಚಿಕ್ಕ ಮಕ್ಕಳು, ಹಿರಿಯ ನಾಗರಿಕರು ಅಥವಾ ಅಂಗವಿಕಲರು ಇದ್ದರೆ ನೀವು ವಿಶೇಷ ಸವಲತ್ತುಗಳನ್ನ ಪಡೆಯಬಹುದು ಮತ್ತು ವೇಗವಾಗಿ ದರ್ಶನವನ್ನು ಕೂಡ ಪಡೆಯಬಹುದು. ಹಿರಿಯ ನಾಗರಿಕರನ್ನು ಯಾತ್ರಾ ನಿವಾಸಿಗೆ ಕರೆದೊಯ್ದು ಮತ್ತು ಹೊರಗೆ ಹೋಗಲು ವಿಶೇಷ ವ್ಯವಸ್ಥೆಗಳು ಕೂಡ ಇವೆ. ತಿಮ್ಮಪ್ಪನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ದೀರ್ಘ ಸರತಿಯಲ್ಲಿ ಕಾಯುತ್ತಿರುವಾಗ ನೀವು ನೀರಿನ ಬಾಟಲಿ ಮತ್ತು ತಿಂಡಿಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು ಒಳ್ಳೆಯದು. ಇಲ್ಲಿ ಎಲ್ಲಾ ಸಮಯದಲ್ಲೂ ಸರತಿಯಲ್ಲಿ ನಿಲ್ಲುವುದನ್ನ ಮರೆಯದಿರಿ. ಆದರೆ ಇಲ್ಲಿಯೂ ಕೂಡ ಇತ್ತೀಚೆಗೆ ಮೋಸ ನಡೆಯುತ್ತಿದೆ ಅನ್ನುತ್ತಿದ್ದಾರೆ. ಅದೇನೆಂದರೆ ಕೆಲವು ಏಜೆಂಟರು ನಿಮಗೆ ಚಿಕ್ಕ ಮಕ್ಕಳನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟು ವಿಶೇಷ ದರ್ಶನ ಪಡೆಯುವ ಹಾಗೆ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದು ವೇಳೆ ನೀವು ಸೇವೆ ಅಥವಾ ಪೂಜೆಯನ್ನು ಮಾಡಲು ಯೋಚಿಸಿದ್ದರೆ ನೀವು ಟಿಟಿಡಿ ಆನ್ಲೈನ್ ಸೈಟ್ ನಲ್ಲಿ ಮುಂಚಿತವಾಗಿ ಕಾಯ್ದಿರಿಸಬೇಕಾಗುತ್ತದೆ. ಸ್ಲಾಟ್ ಪಡೆಯುವ ಬಗ್ಗೆ ನೀವು ಖಚಿತವಾಗಿ ಬಯಸಿದರೆ ಕನಿಷ್ಠ 3 ತಿಂಗಳು ಮುಂಚಿತವಾಗಿಯೇ ಈ ರಿಜಿಸ್ಟ್ರೇಷನ್ ಅನ್ನು ಮಾಡುವುದು ಸೂಕ್ತವಾಗಿದೆ. ದೇವರ ದರ್ಶನಕ್ಕೆ ಹೋಗುವಾಗ ಸೂಕ್ತವಾದ ಉಡುಪುಗಳನ್ನು ಧರಿಸಬೇಕು. ತಿರುಪತಿ ಧರ್ಮನಿಷ್ಠೆ ಯಾತ್ರಾರ್ಥಿಗಳಿಗೆ ಒಂದು ಪಟ್ಟಣವಾಗಿದೆ. ಮಹಿಳೆಯರು ಭಾರತೀಯ ಸಾಂಪ್ರದಾಯಿಕ ಉಡುಪುಗಳಾದ ಸೀರೆ ಅಥವಾ ದುಪ್ಪಟ್ಟ ಸೂಟಿನಂತಹ ಉಡುಪುಗಳನ್ನು ಧರಿಸುವುದು ಉತ್ತಮವಾಗಿದೆ. ಇಲ್ಲಿ ಸರಾಯಿ, ಮಾಂಸಾಹಾರಿ ಆಹಾರವನ್ನು ಸೇವಿಸಿ ದೇವಸ್ಥಾನದ ಒಳಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ದೇವಾಲಯದ ಒಳಗಡೆ ಫೋನು, ಕ್ಯಾಮೆರಾ, ವಿಡಿಯೋ ಕ್ಯಾಮೆರಾಗಳನ್ನು ಮಾಡುವ ಅನುಮತಿ ಇಲ್ಲ. ದರ್ಶನ ಸಮಯದಲ್ಲಿ ಯಾವುದೇ ರೆಕಾರ್ಡಿಂಗ್ ಸಾಧನವನ್ನು ದೇವಸ್ಥಾನದ ಒಳಗಡೆ ಕೊಂಡೊಯ್ಯುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂತಹ ಗ್ಯಾಜೆಟ್ಗಳನ್ನು ಇಡಲು ಇಲ್ಲಿ ಲಾಕರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಫ್ಯಾಕ್ಟ್ ನಂಬರ್ 2. ಪುರಾಣಗಳು ಹೇಳುವ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತಿರುಮಲದಲ್ಲಿ ನೆಲೆಸಿ ಸಾವಿರಾರು ವರ್ಷಗಳೇ ಕಳೆದಿವೆ. ಅನೇಕ ಮಂದಿ ತಿರುಮಲಕ್ಕೆ ಶ್ರೀನಿವಾಸನು ಕಲಿಯುಗದಲ್ಲಿ ಬಂದಿದ್ದಾನೆ ಎಂದು ಹೇಳುತ್ತಾರೆ. ಆದರೆ ವಿಷ್ಣು ಪುರಾಣದ ಪ್ರಕಾರ ಈ ಸ್ವಾಮಿಯು ತಿರುಮಲ ಬೆಟ್ಟದ ಮೇಲೆ ಎಷ್ಟೋ ಯುಗಗಳಿಂದ ಹಿಂದೆಯೇ ಬಂದು ಹೋಗಿದ್ದಾನೆ ಎಂದು ಇನ್ನು ಕೆಲವು ಪುರಾಣಗಳು ಸಾರುತ್ತವೆ. ವೆಂಕಟೇಶ್ವರ ಸ್ವಾಮಿಯು ಕಲಿಯುಗಕ್ಕಿಂತ ಮುಂಚೆಯೇ ಇಲ್ಲಿ ಬಂದಿದ್ದನು ಎಂಬುದು ಸಾಬೀತುಪಡಿಸುವುದಕ್ಕೆ ಇಲ್ಲಿ ಒಂದು ಉತ್ತರ ಇದೆ. ಹೌದು, ತಿರುಮಲ ಬೆಟ್ಟ ಅಪಾರವಾದ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲ ಬೆಟ್ಟದಲ್ಲಿ ಆ ಸ್ವಾಮಿಯ ದೇವಾಲಯ ಜೊತೆಗೆ ಎಷ್ಟೋ ದೇವಾಲಯಗಳು, ಚಿಕ್ಕ ಚಿಕ್ಕ ಬೆಟ್ಟಗಳು, ಗುಹೆಗಳು ಹಾಗೂ ನೀರಿನ ಝರಿ ಕೂಡ ನಿಮಗೆ ಕಾಣಿಸುತ್ತವೆ. ಆದರೆ ಅವುಗಳಲ್ಲಿ ಕೆಲವೊಂದು ಮಾತ್ರ ನಾವು ನೋಡಲು ಸಾಧ್ಯ. ಇನ್ನು ಅನೇಕ ಪ್ರದೇಶಗಳು, ನರಮಾನವರು ಹೋಗಲಾಗದ ಬೆಟ್ಟಗಳು, ದೈವ ಕ್ಷೇತ್ರಗಳು ಆ ಬೆಟ್ಟದಲ್ಲಿದೆ ಎಂದು ಸಾಕ್ಷಾತ್ ಅಲ್ಲಿನ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳು ಹೇಳುತ್ತಾರೆ. ಅಂತಹ ಪ್ರದೇಶಗಳಲ್ಲಿರುವಂತಹ ಒಂದು ನಿಗೂಢ ಗುಹೆ ಅದು ವೈಕುಂಠ ಗುಹೆ. ಈ ಗುಹೆಯ ಕುರಿತು ನಮ್ಮ ಪುರಾಣಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಅಸಲಿಗೆ ಈ ವೈಕುಂಠ ಗುಹೆ ಏನು,
ಆ ಗುಹೆಗೆ ಈ ಹೆಸರು ಬರಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ನಾವು ಒಮ್ಮೆ ಪುರಾಣವನ್ನು ಕೆದಕಲೇಬೇಕು. ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ವಿಷ್ಣುಮೂರ್ತಿ ಈ ಸೃಷ್ಟಿ ಪ್ರಾರಂಭವಾದ ಮೊದಲ ಬಾರಿಗೆ ಒಮ್ಮೆ ಭೂಲೋಕಕ್ಕೆ ವಿಹಾರ ಬಂದಿದ್ದನು. ಹಾಗೆಯೇ ಆಕಾಶದಲ್ಲಿ ತನ್ನ ಗರುಡ ವಾಹನದ ಮೇಲೆ ವಿಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ವಲ್ಪ ದಣಿವಾದಾಗ ವಿಶ್ರಾಂತಿಗಾಗಿ ಈ ಭೂಮಿಯ ಮೇಲೆ ಇಳಿದಿದ್ದನು. ಹಾಗೆಯೇ ಆ ವಿಷ್ಣು ಕಾಲಿಟ್ಟ ಪ್ರದೇಶವು ಪ್ರಕೃತಿಯ ಸೊಬಗಿನಿಂದ ಕೊಂಗೊಳಿಸುತ್ತಿದ್ದ ವಾತಾವರಣ ಕಂಡು ಆಹ್ಲಾದಕರವಾಗಿ ವಿಷ್ಣು ಸ್ವಲ್ಪೊತ್ತು ಅಲ್ಲಿ ತನ್ನ ದಣಿವನ್ನು ಆರಿಸಬೇಕೆಂದು ನಿರ್ಧಾರ ಮಾಡುತ್ತಾನೆ. ಅಲ್ಲಿಯೇ ಸಮೀಪದಲ್ಲಿದ್ದ ಗುಹೆಯ ಒಳಗೆ ವಿಶ್ರಾಂತ ಪಡೆಯಲು ನಿರ್ಧರಿಸುತ್ತಾನೆ. ಅಂದಿನಿಂದ ಆ ಸ್ವಾಮಿಯು ವಿಶ್ರಾಂತಿಗಾಗಿ ಈ ತಿರುಮಲ ಬೆಟ್ಟದಲ್ಲಿರುವ ಆ ಗುಹೆಗೆ ಪದೇ ಪದೇ ಭೇಟಿ ಕೊಡುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದು ಶ್ರೀ ವಿಷ್ಣುವಿನ ವಿಶ್ರಾಂತಿ ಕೋರಿ ಬರುವ ಗುಹೆಯಾಗಿದ್ದರಿಂದ ಅದನ್ನು ವೈಕುಂಠ ಗುಹೆ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 3. ಇಲ್ಲಿನ ಗಾಳಿಯಲ್ಲಿ ವಿಚ್ಛಿನ್ನ ಭಾವನೆ ಇದೆ. ದೇವರು ನಿಮ್ಮ ಸುತ್ತಲೂ ಇದ್ದಾನೆ ಎನ್ನೋ ನಂಬಿಕೆ ಉಂಟಾಗುತ್ತದೆ. ದೇವಾಲಯದಲ್ಲಿ ಸ್ಥಾಪಿಸಲಾದ ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಈ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳೆಂಬ ಬಿರುದು ಬಂದಿದೆ. ಇದಲ್ಲದೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾದಂತಹ ವಿಗ್ರಹ ಮತ್ತು ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳಿಂದಾಗಿ ಈ ಸ್ಥಳವನ್ನು ಭೂಮಿಯ ಮೇಲಿನ ವೈಕುಂಠ ಎಂದೇ ನಂಬಲಾಗಿದೆ. ಸಮುದ್ರ ಮಟ್ಟಕ್ಕಿಂತ 865 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯದಲ್ಲಿ ಸ್ಥಾಪಿಸಲಾದಂತಹ ಶ್ರೀ ವೆಂಕಟೇಶ್ವರನ ವಿಗ್ರಹವು ಸ್ವಯಂ ಚಾಲಿತವಾಗಿ ಕಾಣಿಸಿಕೊಂಡಿದೆ ಎಂದು ನಂಬಲಾಗಿದೆ. ಅದು ಏಪ್ರಿಲ್ 10, 1944 ಸಮಯ ತಿರುಪತಿಯಲ್ಲಿ ಸಡಗರ ಸಂಭ್ರಮ, ಗೋವಿಂದ ಗೋವಿಂದ ಸ್ಮರಣೆ ಮುಗಿಲು ಮುಟ್ಟಿತ್ತು. ಅಂದಿನ ಬ್ರಿಟಿಷ್ ಗವರ್ನರ್ ಆಡೂರರ್ ಹೋಪ್ ತಿರುಪತಿಗೆ ಬಂದಿರುತ್ತಾನೆ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರ, ಅಲ್ಲಿನ ಸಂಭ್ರಮ ಕಂಡು ಅವನು ದಿಗ್ಭ್ರಾಂತನಾಗುತ್ತಾನೆ. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿ ನಮಿಸುತ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸರ್ ಎಂ ವಿಶ್ವೇಶ್ವರಯ್ಯನವರು. ಕನ್ನಡದ ಮಹಾನ್ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರೇ ತಿರುಪತಿಗೂ ತಿರುಮಲವನ್ನು ಜೋಡಿಸಿದಂತಹ ಪುಣ್ಯಾತ್ಮ. 18 ಕಿಲೋಮೀಟರ್ ಉದ್ದದ ದುರ್ಗಮ ಕಡಿದಾದ ಬೆಟ್ಟವನ್ನು ಕಡಿದು ರಸ್ತೆ ನಿರ್ಮಿಸಬೇಕೆಂದರೆ ಆ ಕಾಲದಲ್ಲಿ ಸ್ಥಿತಿ ಹೇಗಿರಬೇಕೆಂದು ನೀವೇ ಯೋಚನೆ ಮಾಡಿ. ಇವತ್ತಿನ ಒಂದು ಪ್ರಾಜೆಕ್ಟ್ ಮುಗಿಯಬೇಕೆಂದರೆ 2 ತಿಂಗಳ ಮಾಡುವಂತಹ ಪ್ರಾಜೆಕ್ಟ್ 2 ವರ್ಷಗಳಾಗುತ್ತವೆ. ಆದರೆ ವಿಶ್ವೇಶ್ವರಯ್ಯನವರ ಅಪಾರ ಬುದ್ಧಿವಂತಿಕೆಯನ್ನು ಬ್ರಿಟಿಷರು ಅಪ್ಪಿಕೊಂಡಿದ್ದರು. ಅದಾಗಲೇ KRS ಜಲಾಶಯ ವಿಶ್ವವಿಖ್ಯಾತವಾಗಿತ್ತು. ದಿನ ಕಳೆದಂತೆ ತಿರುಪತಿಗೆ ಬರುವ ವಾಹನಗಳು, ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತಿತ್ತು. ವಿಶ್ವೇಶ್ವರಯ್ಯನವರು ನಿರ್ಮಿಸಿದ ಈ ರಸ್ತೆಯಲ್ಲೇ ಬೆಟ್ಟ ಹತ್ತುವುದು, ಮರಳಿ ಇದೇ ರಸ್ತೆಯಲ್ಲಿ ಹಿಂದಿರುಗುವುದು ನಡೆದಿತ್ತು. 30 ವರ್ಷ ಬೆಟ್ಟಕ್ಕೆ ಹೋಗಲು ಒಂದೇ ರಸ್ತೆಯನ್ನು ಉಪಯೋಗಿಸಲಾಗುತ್ತಿತ್ತು. 30 ವರ್ಷಗಳ ನಂತರ ಅಂದರೆ 1974ರಲ್ಲಿ ತಿರುಮಲದಿಂದ ಕೆಳಗೆ ಇಳಿಯುವ 2ನೆಯ ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ವಿಪರ್ಯಾಸ ನೋಡಿ, 30 ವರ್ಷಗಳ ನಂತರ ನಿರ್ಮಿಸಿದ ರಸ್ತೆ 1944ರಲ್ಲಿ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ ರಸ್ತೆಗೆ ಯಾವ ಕೋನದಲ್ಲಿಯೂ ಸರಿಸಮಾನ ಆಗಲಾರದು. ಬೆಟ್ಟದಿಂದ ಕೆಳಗಿಳಿಯುವ ಮಾರ್ಗದಲ್ಲಿ ಹೆಚ್ಚಿನ ಭೂಕುಸಿತಗಳು ಸಂಭವಿಸುತ್ತಿವೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.